ನ್ಯಾಷನಲ್ ಲೆವೆಲಲ್ಲೇ ಮುಜುಗರ ಉಂಟಾಗಿದೆ ಬಿಜೆಪಿಗೆ. ಚುನಾವಣೆಯ ಮೇಲೆ ಏನು ಪ್ರಭಾವ? ಹೋಮ್ ಮಿನಿಸ್ಟ್ರೇ ಡಿಫೆಕ್ಷನ್ ಇಂಜಿನಿಯರ್ ಅವರೇ ಕುಮ್ಮಕ್ಕು ಕೊಟ್ಟರೆ ಏನಾಗ್ತದೆ? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದ, ಸಂವಿಧಾನ ಉಳಿತದ? ಹಾಂ, ಹೋಮ್ ಮಿನಿಸ್ಟರ್ ಆಗಿರೋರು ಅವರೇ ಡಿಫೆಕ್ಷನ್ ಮಾಡಿಸಿದ್ರೆ 10th ಶೆಡ್ಯೂಲ್ ಯಾಕಿರಬೇಕು? ಆಂಟಿ ಡಿಫೆಕ್ಷನ್ ಲಾ ಯಾಕಿರಬೇಕು? ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಬ್ರೇಕ್ ಡೌನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಉಪಚುನಾವಣೆಯ ತಯಾರಿ ಬಗ್ಗೆ ಏನು ಹೇಳ್ತೀವಿ? ತಯಾರಿ ನಡೀತಾ ಇದೆ. ಈಗ ನೀವು ಬರ್ತಾ ಇದ್ದೀರಿ ಅನ್ನೋದು ಗೊತ್ತಾಗಿಯೋ ಏನಂತ ಗೊತ್ತಿಲ್ಲ. ಜನಾರ್ದನ ಪೂಜಾರಿ ಅವರು ಮತ್ತೆ ನಿಮ್ಮ ಮೇಲೆ ಕಿಡಿಕಾರೋದಕ್ಕೆ ಆರಂಭ ಮಾಡಿದ್ದಾರೆ. ನಿಮಗೆ ಅವಕಾಶ ಕೊಟ್ಟದ್ದೇ ತಪ್ಪಾಯಿತು, ನಾನು ನೋ ರಿಯಾಕ್ಷನ್. ಮುಖ್ಯ ಜನಾರ್ದನ ಪೂಜಾರಿ